ತಮ್ಮ ಅರಿವಿಲ್ಲದಂತೆ ದಳ್ಳಾಳಿಗಳ ಕೈವಾಡದಿಂದ ಮಹಿಳೆಯೊಬ್ಬರು ಅಕ್ರಮವಾಗಿ ಜಮೀನಿನ ಕ್ರಯದ ಕರಾರು ಮಾಡಿಸಿಕೊಂಡು ಕಿರುಕುಳ ನೀಡುತ್ತಿದ್ದಾರೆ ಎಂದು ನೊಂದ ಜಮೀನು ಮಾಲೀಕ ಶಿವಕುಮಾರ್ ದೂರಿದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಮಾಲೀಕರ ಬೆಂಬಲಕ್ಕೆ ನಿಂತಿದೆ. ತಾಲೂಕಿನ ತೆಲುಗುಮಸಹಳ್ಳಿ ಬಸಾಪುರ ಸಂಪರ್ಕ ರಸ್ತೆಯ ಪಕ್ಕದಲ್ಲಿ ಸಿಗುವ ಸಾಗರೆ ಎಲ್ಲೆಗೊಳಪಡುವ 3 ಎಕರೆ ಜಮೀನಿಗೆ ಅಕ್ರಮವಾಗಿ ಮಹಿಳೆಯೊಬ್ಬರು ಕ್ರಯದ ಕರಾರು ಮಾಡಿಸಿಕೊಂಡು ಕಿರುಕುಳ ನೀಡುತ್ತಿದ್ದಾರೆ. ಇದರಿಂದ ತಮಗೆ ಸೂಕ್ತ ರಕ್ಷಣೆ ಬೇಕು ಎಂದು ಅಂಗಲಾಚಿದ್ದಾರೆ. ಇದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ಸಿಂಗೇಗೌಡ ಅವರು ಬೆಂಬಲವಾಗಿ ನಿಂತಿದ್ದು ನ್ಯಾಯ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಕಬಿನಿ ಜಲಾಶಯ ಮುಳುಗಡೆಯಾದ ಮೇಲೆ ಹೊಸಬೀದರಹಳ್ಳಿ ಗ್ರಾಮದ ಶಿವಕುಮಾರ್ ಎಂಬವರ ತಂದೆ ಅಮೃತಾರಾಧ್ಯ ಹೆಸರಿನಲ್ಲಿ ಸರ್ಕಾರ 3 ಎಕರೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿತ್ತು. 1986ರಲ್ಲಿ ಸಾಗುವಳಿಯನ್ನು ನೀಡಲಾಗಿದೆ. ತಂದೆ ತಾಯಿ ಇಬ್ಬರು ಕಾಲವಾದ ಬಳಿಕ ಜಮೀನು ಸದ್ಯ ಆನಂದಕುಮಾರ್ ಶಿವಕುಮಾರ್ ಹೆಸರಿನಲ್ಲಿ ಜಂಟಿ ಖಾತೆ ಇದೆ. ಆದರೆ ದಳ್ಳಾಳಿಗಳು ತಮ್ಮ ಪಿತ್ರಾರ್ಜಿತ ಜಮೀನನ್ನು ಮಂಗಳೂರು ಮೂಲದ ಮಹಿಳೆಯೊಬ್ಬರಿಗೆ ಕ್ರಯದ ಕರಾರು ಮಾಡಿಸಿರುವುದು ಬೆಳಕಿಗೆ ಬಂದಿದೆ. ಹೀಗಾಗಿ ಕಂದಾಯ ಇಲಾಖೆ ಮಹಿಳೆಯ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕು ಎಂದು ಮಾಲೀಕ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿಂಗೇಗೌಡ ಮಾತನಾಡಿ, ಅಕ್ರಮವಾಗಿ ಶಿವಕುಮಾರ್ ಅವರ ಜಮೀನಿನ ಮೇಲೆ ಕ್ರಯದ ಕರಾರು ಮಾಡಿಸಿಕೊಂಡು ಕಿರುಕುಳ ನೀಡುತ್ತಿದ್ದಾರೆ. ಹೀಗಾಗಿ ಶಿವಕುಮಾರ್ ಅವರ ರಕ್ಷಣೆಗೆ ಸಂಘ ರಕ್ಷಣೆ ನಿಂತಿದೆ. ರೈತರಿಗೆ ಅನ್ಯಾಯವಾಗುವ ಕಡೆ ಸಂಘಟನೆಗಳ ಬೆಂಬಲ ಇರಲಿದೆ ಎಂದು ತಿಳಿಸಿದರು. ಸಂಘದ ಉಪಾಧ್ಯಕ್ಷ ಹಳಿಯೂರು ಗಣೇಶ್, ಗೋವಿಂದರಾಜು, ಪ್ರಧಾನ ಕಾರ್ಯದರ್ಶಿ ಮಾಲಿಂಗು, ಗ್ರಾಮ ಘಟಕದ ಅಧ್ಯಕ್ಷ ಗೋವಿಂದ ನಾಯಕ, ಲಿಂಗನಾಯಕ, ಮಂಜುನಾಥ ನಾಯಕ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ವರದಿ ಚಂದ್ರ ಹಾದನೂರು. ಎಲೆಯಲ್ಲಿ ನಮಗೆ 3 ಎಕರೆ ಜಮೀನು ಅಂತ ಮುಳುಗಡೆ ಜಮೀನುದಾರರಿಗೆ 3 ಎಕರೆ ಜಮೀನು ಅಂತ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅದನ್ನು ನಾವು ಅವ್ರು ಕೊಟ್ಟಾಗ ಸಾಗುವಳಿ ಇಶ್ಯೂ ಮಾಡಿದಾಗ 86ರಲ್ಲಿ ಇಶ್ಯೂ ಮಾಡಿದರು. ನಾವು ಬಂದು ಇಲ್ಲಿ ಆಬಾದ್ ಮಾಡಿ ಸೈಟಲ್ಲಿ ಕೂತ್ಕೊಂಡು ಅದನ್ನು ಈಗ ನಾವು ಉಳುಮೆ ಮಾಡ್ತಾಯಿದ್ದೀವಿ. ನಾವೇ ಸ್ಪಾಟಲ್ಲಿದ್ದೀವಿ. ಅದನ್ನು ಈಗ ಬೇರೆಯವರು ದುರುಪಯೋಗ ಪಡಿಸ್ಕೊಂಡು ದಳ್ಳಾಳಿಗಳ ಮುಖಾಂತರ ಬಂದು ಇದನ್ನು ನಮ್ಮದು ಅಂತ ಅಂದ್ಬಿಟ್ಟು ವಾದ ಮಾಡ್ತಿದ್ದಾರೆ. ಅದರಿಂದ ಇದರಿಂದ ತೊಂದರೆ ಆಯ್ತಾ ಇದೆ ದಳ್ಳಾಳಿಗಳಿಂದ. ನಮ್ಮ ರಕ್ಷಣೆಗೆ ನಮಗೆ ಅನುಕೂಲ ಆಗಿ ನಿಮ್ಮನ್ನು ಕೇಳ್ತಾ ನ್ಯಾಯ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಸರಗೂರು ತಾಲೂಕು ಸಿಂಗೇಗೌಡ ಅಂತ. ಇವರು ಗೋವಿಂದರಾಜು ಉಪಾಧ್ಯಕ್ಷ. ರೈತ ಸಂಘ ನಾಗೇಂದ್ರಣ್ಣ ಅವ್ರ ಬಣ. ಹಂಗಾಗಿ ನಮ್ಮ ಹತ್ರ ಬಂದು ಹೇಳ್ಕೊಂಡ್ರು ಹಿಂಗಾಗಿದೆ ನಮ್ಮ ಜಮೀನು ಅಂತ. ಅದಕ್ಕೆ ನಾವೇ ಬಂದು ನಿಂತು ಅಲ್ಲೇ ಪರಿಶೀಲನೆ ಮಾಡಿ ನಿಮ್ಮ ಜಮೀನು ಹತ್ರ ನಾವೇ ಬರ್ತೀವಿ ಅಂತ ಹೇಳ್ದ. ಈಗ ಬಂದಿದ್ದೀವಿ. ಈ ಜಮೀನನ್ನ ನಾವೇ ನಿಂತು ಉಳಿಸ್ತಾ ಇದ್ದೀವಿ. ಯಾರೇ ಏನೇ ಬಂದರೂ ದಾಖಲಾತಿ ಪ್ರಕಾರ ಇವ್ರದ್ದೇ ಆಗಿರೋದ್ರಿಂದ ಇವ್ರ ಅಣ್ಣ ತಮ್ಮ ಇಬ್ಬರಿಗೂ RTC ಕುಂತಿದೆ. 15ರಿಂದನೂ ಇವರು RTC ದಾರರಾಗಿದ್ದಾರೆ. ಇವ್ರ ತಂದೆ ತೀರೋದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಯಾರ್ದೋ ತಂಟ ಇರಲಿಲ್ಲ. ಇವಾಗಲೇ ಒಬ್ಬರು ಮಂಗಳೂರವ್ರು ಬಂದು ನಮ್ಮದು ಅಂತ ತಕರಾರು ಮಾಡಿದರು. ಈ ಗ್ರಾಮದವರೆಲ್ಲ ನಿಂತ್ಕೊಂಡು ಕಲ್ಲು ಕಂಬ ಎಲ್ಲ ನೆಟ್ಟಿ ತಂತಿ ಎಲ್ಲ ಕಟ್ಟಿ ಇದನ್ನ ಅದ್ಬಸ್ಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಬಂದು ಸಾಗರೆ ಸರ್ವೆ ನಂಬರು 389. ಅದರಲ್ಲಿ ಬಂದು ಪೂರ್ತಿ ಸಾಗುವಳಿಯಾಗಿ ಇವ್ರಿಗೆ ಎಲ್ಲ ಅನುಭವದಲ್ಲಿದ್ದು ಎಲ್ಲ ಇದ್ದು ಬೇರೆಯವ್ರು ಬಂದು ಮಂಗಳೂರವರು ಒಬ್ಬ ಲೇಡಿ ಈ ಜಮೀನು ನಂದು ಅಂದ್ಬಿಟ್ಟು ಅಕ್ರಮ ಪ್ರವೇಶ ಮಾಡೋಕ್ಕೆ ಬಂದು ಅದಕ್ಕೆ ನಾವು ಸಂಪೂರ್ಣ ರಕ್ಷಣೆ ಕೊಡಬೇಕು ಅಂತ ನಾವೆಲ್ಲ ಬಂದಿದ್ದೀವಿ. ಈಗ ನಾವೇ ನಿಂತ್ಕೊಂಡು ಜಮೀನು ಉಳೋಕ್ಕೂ ರಕ್ಷಣೆ ಕೊಡ್ತಾಯಿದ್ದೀವಿ. ಮಂಗಳೂರವ್ರೇನು ನಮಗೇನು ಕೇಳಕ್ಕೆ ಬಂದಿಲ್ಲ. ಈಗ ಜಮೀನನ್ನ ನಾವು ಉಳಿಸ್ತಾ ಇದ್ದೀವಿ. ಇಲ್ಲೊಂದು ಮನೆಯೂ ಅರ್ಧಂಬರ್ಧ ಮಾಡಿದ್ದೀವಿ ನೋಡಿ. ಈ ಮನೆಯೂ ಐನವರೇ ಕಟ್ಟಿದ್ರು. ಈಗಾಗಲೇ ಈ ಮನೆಗೆ ಇನ್ನೂ ಪ್ರವೇಶಕ್ಕೆ ಬಂದಿಲ್ಲ. ಇನ್ನೂ ಸ್ವಲ್ಪ ಕೆಲಸ ಇದೆ. ಹಂಗಾಗಿ ಇವತ್ತು ಅನುಭವದಲ್ಲಿ ಅವರೇ ಇರೋದ್ರಿಂದ ನಾವು ಬಂದು ರಕ್ಷಣೆ ಕೊಡ್ತಾಯಿದ್ದೀವಿ. ಇನ್ನೂ ಇವ್ರಿಗೆ ಕೊನೆವರೆಗೂ ರಕ್ಷಣೆ ನಾವು ಕೊಡ್ತೀವಿ. ಇವ್ರ ಜೊತೆ ನಿಂತ್ಕೊಂಡು ಹೆಚ್ಚಿನದಾಗಿ ಇನ್ನೂ ಬೇಕಾದಷ್ಟು ನಮ್ಮ ರೈತ ಸಂಘದ ಕಾರ್ಯಕರ್ತರುಗಳವರ ಅವನ್ನೆಲ್ಲ ಕರೆಸಿ ನಾವು ಹೆಚ್ಚಾಗಿ ನಿಲ್ಲಿಸಿ ಇಲ್ಲಿ ಅವ್ರಿಗೆ ರಕ್ಷಣೆ ಕೊಡೋಕ್ಕೆ ನಾವು ಬಂದಿದ್ದೀವಿ. ಅಕಸ್ಮಾತ್ ಅವ್ರಿಗೇನ ಈಗ ಪಾರ್ಟಿ ಬಂದಿರಲ್ಲ, ಅವ್ರಿಗೇನ ಕಣೆ ಪಾಪ ಇವ್ರಿಗೇನ ಸಮಸ್ಯೆ ಕೊಟ್ಟರೆ ಏನು ಮಾಡ್ತೀರಾ? ಅವಾಗ ಸಮಸ್ಯೆ ಕೊಟ್ಟರೆ ನಾವೆಲ್ಲ ನಿಂತು ಬಗೆಹರಿಸ್ತೀವಿ ಸರ್. ರೈತ ಸಂಘದ ಫಾಲೋವರ್ಸ್ ಆಗಿ ನಾವು ನಿಂತ್ಕೊಂಡು ನಾವು ರೈತರ ಪರ ಇದ್ದು ರೈತರಿಗೆ ಕಷ್ಟ ಸುಖಕ್ಕೆ ಭಾಗಿಯಾಗಿದೆ ಆದಮೇಲೆ ಹೆಂಗೆ, ಅದಕ್ಕೆ ನಾವು ರೈತ ಸಂಘದ ಪರವಾಗಿ ನಾವೇ ಬಂದು ನಿಂತು ಇವತ್ತು ಉಳುಮೆ ಮಾಡಿಸ್ತಾ ಇದ್ದೀವಿ. ಇನ್ನು ಮುಂದೆ ವ್ಯವಸಾಯನ ಐನವರೇ ಮಾಡ್ತೀವಿ.